ಸರ್ಕಾರಕ್ಕೆ ಬಹುಜನ್ ಸಮಾಜ್ ಪಾರ್ಟಿಗೆ ಬಹುಜನ್ ಸಮಾಜ್ ಪಾರ್ಟಿಗೆ ಮೋದಿ ಸರ್ಕಾರಕ್ಕೆ ರೈತ ಹೋರಾಟಕ್ಕೆ ಹಿಂಪಡೆಯಿರಿ ಬಹುಜನ್ ಸಮಾಜ್ ಪಾರ್ಟಿ ಹೋರಾಟಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಜಿಂದಾಬಾದ್ ಜಿಂದಾಬಾದ್ ಬಿಎಸ್ಪಿ ಜಿಂದಾಬಾದ್ 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 ಬಿಎಸ್ಪಿ ಜಿಂದಾಬಾದ್ ರೈತ ಹೋರಾಟವನ್ನು ಕಡೆಗಾಣುತ್ತಿರುವ ಮೋದಿ ಸರ್ಕಾರಕ್ಕೆ ರೈತರ ಬಗ್ಗೆ ಅಸಡ್ಡೆ ತೋರಿರುವ ಬಿಜೆಪಿ ಮೋದಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಮೋದಿ ಬಿಜೆಪಿ ಸರ್ಕಾರಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಹೋರಾಟಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಹೋರಾಟಕ್ಕೆ ಬಹುಜನ್ ಸಮಾಜ್ ಪಾರ್ಟಿ ಹೋರಾಟಕ್ಕೆ ಬೆಂಗಳೂರು ನಗರ ಜಿಲ್ಲೆಯವರ ಮುಖೇನ ಗೌರವಾನ್ವಿತ ರಾಷ್ಟ್ರಪತಿಗಳೇ, ವಿಷಯ ಮೋದಿ ಸರ್ಕಾರ ಹೊಸದಾಗಿ ತಂದಿರುವ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಲು ತಮ್ಮ ಮಧ್ಯಪ್ರವೇಶ ಕೋರಿ ಮನವಿ. ಈಗಾಗಲೇ ಪ್ರಚಾರವಾಗಿರುವಂತೆ ರೈತ ಉತ್ಪಾದನಾ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಚಾರ ಮತ್ತು ಸೌಲಭ್ಯ ಕಾಯ್ದೆ 2020, ರೈತರ ಮೇಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಕಾಯ್ದೆ 2020 ಮತ್ತು ಅಗತ್ಯ ಸರಕುಗಳ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ರೈತರು ಬಂದ್ಗೆ ಕರೆ ನೀಡಿದ್ದಾರೆ. ದೇಶದ ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಮೋದಿ ಸರ್ಕಾರವನ್ನು ಆಗ್ರಹಪಡಿಸುತ್ತಾ ಕೋಟಿ ಕೋಟಿ ರೈತರು, ರೈತಪರ ಸಂಘಟನೆಗಳು, ಬುದ್ಧಿಜೀವಿಗಳು, ಹೆಸರಾಂತ ಕ್ರೀಡಾಪಟುಗಳು, ಮಾಜಿ ಸೈನಿಕರು ಕಳೆದ 16 ದಿನಗಳಿಂದ ದೆಹಲಿಯ ಸುತ್ತಲೂ ಕೊರೆಯುವ ಚಳಿ ಗಾಳಿ ಎನ್ನದೆ ಪ್ರತಿಭಟನೆ ನಡೆಸುತ್ತಿರುವುದು ಇಡೀ ಜಗತ್ತಿನಲ್ಲಿ ಸುದ್ದಿ ಮಾಡಿದೆ. ರೈತರ ಈ ಹೋರಾಟಗಳನ್ನು ಹತ್ತಿಕ್ಕಲು ಹೆದ್ದಾರಿಗಳಲ್ಲಿ ದೊಡ್ಡ ಹಳ್ಳ ತೋಡಿ ಸಂಚಾರ ತಡೆಯುವುದು, ರೈತರ ಮೇಲೆ ಕೊರೆಯುವ ಚಳಿಯಲ್ಲಿಯೂ ಜಲಪಿರಂಗಿ ಟೈರ್ ಗ್ಯಾಸ್ ಪ್ರಯೋಗ ಮಾಡಲಾಗಿದೆ. ಅಲ್ಲದೆ ಅನ್ನದಾತ ರೈತರ ಬೆನ್ನು ಮುರಿಯುವಂತೆ ಹಿರಿಯ ನಾಗರಿಕರನ್ನು ಲೆಕ್ಕಿಸದೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಹೋರಾಟದಲ್ಲಿ ಅನೇಕ ರೈತರು ತಮ್ಮ ಪ್ರಾಣಗಳನ್ನು ಅರ್ಪಿಸಿದ್ದಾರೆ. ಆದರೆ ಮೋದಿ ಸರ್ಕಾರ ಬೇರೆ ದೇಶದ ಕುಮ್ಮಕ್ಕಿನಿಂದ ರೈತರು ಹೋರಾಟ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಮುಂದುವರೆದು ಮೋದಿ ಸರ್ಕಾರ ರೈತ ವಿರೋಧಿ ಸೈನಿಕರನ್ನು ಎತ್ತಿಕಟ್ಟುತ್ತಿದೆ. ಅಲ್ಲದೆ ಈ ಹೋರಾಟದ ತೀವ್ರತೆಯನ್ನು ಪ್ರಚಾರವಾಗದಂತೆ ತಡೆಯಲು ಆ ಪ್ರದೇಶಗಳಲ್ಲಿ ಜಾಮರ್ ಬಳಸಿದೆ. ಈ ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರವಾಗದಂತೆ ತಡೆಗಟ್ಟುತ್ತಿದೆ. ಮೋದಿ ಸರ್ಕಾರ ರೈತರ ಮೇಲೆ ಇಷ್ಟೆಲ್ಲ ಹಿಂಸೆ ದೌರ್ಜನ್ಯ ನಡೆಸಿದರೂ ರೈತರು ಎದೆಗುಂದದೆ ಹೋರಾಟವನ್ನು ಮುನ್ನಡೆಸಿದ್ದಾರೆ. ಇಡೀ ದೇಶದ ಜನರು ರೈತರ ಈ ಐತಿಹಾಸಿಕ ಹೋರಾಟವನ್ನು ಬೆಂಬಲಿಸಿ ಬೀದಿ ಇಳಿಯುತ್ತಿದ್ದಾರೆ. ವಿಶಿಷ್ಟ ಸಾಧನೆಗಾಗಿ ಸರ್ಕಾರ ನೀಡಿರುವ ಪುರಸ್ಕಾರಗಳನ್ನು ಹಲವು ಗಣ್ಯರು ಹಿಂತಿರುಗಿಸುತ್ತಿದ್ದಾರೆ. ದೇಶದ ಸಂಪತ್ತನ್ನು ಕಬಳಿಸಿರುವ ಬಂಡವಾಳಶಾಹಿಗಳಾದ ಅಂಬಾನಿ, ಅದಾನಿ ಸೇರಿದಂತೆ ಹಲವಾರು ಕ್ಯಾಪಿಟಲಿಸ್ಟ್ಗಳಿಗೆ ಅನುಕೂಲಕರವಾಗುವಂತೆ ಮೋದಿ ಸರ್ಕಾರ ಕೃಷಿ ಕಾಯ್ದೆಗಳನ್ನು ರೂಪಿಸಿದೆ. ಈ ಕಾಯ್ದೆಗಳು ಜಾರಿಗೆ ಬಂದರೆ ಅನ್ನದಾತ ರೈತ ತನ್ನ ಎಲ್ಲ ಹಕ್ಕುಗಳನ್ನು, ತನ್ನ ಭೂಮಿ ಕಳೆದುಕೊಂಡು ಬೀದಿ ಪಾಲಾಗುವ ಅಪಾಯವಿದೆ ಎಂದು ಆತಂಕಗೊಂಡಿದ್ದಾರೆ. ಸರ್ಕಾರ ಇದುವರೆಗೂ ರೈತ ಮುಖಂಡರೊಂದಿಗೆ 3 ಸಭೆಗಳನ್ನು ಕಾಟಾಚಾರಕ್ಕೆ ಮಾಡಿದೆ. ಆದರೆ ರೈತರ ಹಕ್ಕೊತ್ತಾಯಗಳಿಗೆ ಪರಿಹಾರ ನೀಡುತ್ತಿಲ್ಲ. ಆದುದರಿಂದ ದೇಶದ ಗಮನ ಸೆಳೆಯಲು ಅನ್ನದಾತ ರೈತರು, ರೈತ ಮುಖಂಡರು ದಿನಾಂಕ 8/12/2020 ಮಂಗಳವಾರ ಭಾರತ್ ಬಂದ್ ಘೋಷಿಸಿದ್ದಾರೆ. ಈ ದೇಶದ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬಹುಜನ ಸಮಾಜ ಪಾರ್ಟಿಯು ಸಂಪೂರ್ಣ ಬೆಂಬಲ ನೀಡುತ್ತದೆ. ಹೀಗಾಗಿ ಮೇಲೆ ವಿವರಿಸಿದ ಅಂಶಗಳನ್ನು ಪರಿಗಣಿಸಿ ಕೇಂದ್ರ ಸರ್ಕಾರಕ್ಕೆ ಮೇಲ್ಕಂಡ ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ತಾವುಗಳು ಸೂಚಿಸಬೇಕೆಂದು ಕೋರುತ್ತೇವೆ. ವಂದನೆಗಳೊಂದಿಗೆ ಬಹುಜನ ಸಮಾಜ ಪಾರ್ಟಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ. ಬಂಧುಗಳೇ, ಇವತ್ತು ರೈತರು, ದೇಶದ ರೈತರು ಬಹಳ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೊಸ ಕಾನೂನು ಏನಿದೆ,
ಅವರು ಇದುವರೆಗೂ APMC ಮೂಲಕ ಮಾರಾಟ ಮಾಡ್ತಾ ಇದ್ದಂತ ಒಂದು ಅವಕಾಶವನ್ನ APMCನ ರದ್ದು ಮಾಡೋ ಮೂಲಕ ನೇರವಾಗಿ ಕ್ಯಾಪಿಟಲಿಸ್ಟ್ ಕಡಿಮೆ ಬೆಲೆಗೆ ರೈತರ ದವಸ ಧಾನ್ಯಗಳನ್ನ ಅವರ ಬೆಳೆಯನ್ನು ತಗೊಂಡು ಅದನ್ನ ಶೇಖರಣೆ ಮಾಡಿ ಒಂದು ಮುಂದೆ ಅದು ಮಾರುಕಟ್ಟೆಯಲ್ಲಿ ಸಿಗದ ರೀತಿ ಮಾಡಿ ಆನಂತರ ಹೆಚ್ಚಿನ ಬೆಲೆಗೆ ಮಾರುವಂತ ಎಲ್ಲ ಇದು ಈ ಒಂದು ಅನ್ಯಾಯವನ್ನ ಈ ಕಾನೂನಿನಲ್ಲಿ ಮಾಡಿಟ್ಟಿದ್ದಾರೆ. ಇದು ಪೂರ್ತಿ ಅದಾನಿ ಮತ್ತು ಅಂಬಾನಿ ಅಂತ ಕ್ಯಾಪಿಟಲಿಸ್ಟ್ಗೆ ಅನುಕೂಲ ಆಗಿರುವಂತ ಈ ಒಂದು ಕಾಯ್ದೆ, ಇದನ್ನ ರದ್ದು ಮಾಡಬೇಕು, ಇದನ್ನ ಹಿಂಪಡಿಬೇಕು ಅಂತ ಈಗಾಗಲೇ ನಮ್ಮ ರೈತ ಬಂಧುಗಳು, ದೇಶದ ಎಲ್ಲ ರೈತರು ದೆಹಲಿಗೆ ಸೇರಿ ಸುಮಾರು 12-13 ದಿನಗಳಿಂದ ಕೊರೆಯುವ ಚಳಿಯಲ್ಲಿ ಅವರು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅವರು ಒಂದು ಸಂಕಲ್ಪ ಮಾಡಿದ್ದಾರೆ, ಕೇಂದ್ರ ಮೋದಿ ಸರ್ಕಾರ ಈ ಒಂದು ಕಾನೂನುಗಳನ್ನ ಹಿಂತೆಗೆದುಕೊಳ್ಳೋವರೆಗೂ ಕೂಡ ನಾವು ಮನೆಗೆ ವಾಪಸ್ ಹೋಗೋದಿಲ್ಲ ಅನ್ನೋ ಒಂದು ಶಪಥವನ್ನ ಮಾಡಿ ಹೋರಾಟವನ್ನ ಇವತ್ತು ಅವರು ದೆಹಲಿಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರೆ ಇವರ ಒಂದು ಹೋರಾಟವನ್ನ ದಿಕ್ಕು ತಪ್ಪಿಸಲಿಕ್ಕೆ ಬಿಜೆಪಿ ಮೋದಿ ಸರ್ಕಾರ ಅಂತ ಕೆಲಸವನ್ನ ಮಾಡಿದ್ದಾರೆ. ಮತ್ತು ಅವರು ಮುಂದೆ ಸಾಗ್ತಾ ಇರೋರ ಮೇಲೆ ಕೊರೆಯುವ ಚಳಿಯಲ್ಲಿ ಮಧ್ಯರಾತ್ರಿ 3 ಗಂಟೆ ಆ ಸಂದರ್ಭದಲ್ಲಿ ಕೊರೆಯುವ ಚಳಿಯಲ್ಲಿ ಅವರು ಜಲಪಿರಂಗಿಯನ್ನ ಯೂಸ್ ಮಾಡಿ ಆ ಒಂದು ಜನಗಳಿಗೆ ಬಹಳ ತೊಂದರೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಟಿಯರ್ ಗ್ಯಾಸ್ ಸೆಲ್ಲುಗಳನ್ನು ಕೂಡ ಅವರು ಆ ಒಂದು ಅಮಾಯಕ ಮತ್ತು ಏನು ಶಸ್ತ್ರಾಸ್ತ್ರಗಳು ಇಲ್ಲದೆ ಇರುವಂತ ಈ ರೈತರ ಮೇಲೆ ಅವರು ಬಲಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಇಡೀ ದೇಶ ಕ್ರೀಡಾಪಟುಗಳಿರ್ಬೋದು, ಎಲ್ಲ ಭಾರತದ ಎಲ್ಲ ಒಂದು ಪದವಿಯನ್ನ ಪಡೆದಂತವ್ರು ಇರಬಹುದು, ಅವರು ಇವತ್ತು ವಾಪಸ್ ಕೊಡುವಂತ ಒಂದು ತೀರ್ಮಾನವನ್ನ ಕೊಟ್ಟು ಖೇಲ್ ರತ್ನ ಇರಬಹುದು, ಅರ್ಜುನ್ ಪ್ರಶಸ್ತಿ ಇರಬಹುದು, ಇವರೆಲ್ಲ ವಿಜೇತರು ಇವತ್ತು ಅದನ್ನ ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕೊಡ್ತಾ ಇದ್ದಾರೆ. ಏನಂದ್ರೆ ಕೇಂದ್ರ ಸರ್ಕಾರ ರೈತರ ವಿರುದ್ಧವಾಗಿ ಏನು ಒಂದು ತೀರ್ಮಾನ ತಗೊಂಡಿದೆ ಅದನ್ನ ಪ್ರತಿಭಟಿಸಿ ಈ ಒಂದು ಈ ಗಣ್ಯರು ತಮ್ಮ ಪಾರಿತೋಷಿಕಗಳನ್ನ ವಾಪಸ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತು ದೇಶದ ಎಲ್ಲ ಮೂಲೆಗೂ ಕೂಡ ಈ ರೈತರ ಪರವಾಗಿ ಹೋರಾಟವನ್ನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಅಕ್ಕ ಮಾಯಾವತಿಯವರು ಬಹುಜನ್ ಸಮಾಜ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರು ಈ ಒಂದು ರೈತ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಇಡೀ ದೇಶ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ರೈತರ ಪರವಾದ ಹೋರಾಟಕ್ಕೆ ಇವತ್ತು ಬೀದಿಗಿಳಿದಿದೆ. ಈ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡೋವರೆಗೂ ಕೂಡ ಈ ಹೋರಾಟ ಬಹುಜನ್ ಸಮಾಜ್ ಪಾರ್ಟಿಯಿಂದ ನಿಲ್ಲೋದಿಲ್ಲ ಅನ್ನೋ ಒಂದು ಸಂಕಲ್ಪವನ್ನ ಬಹುಜನ್ ಸಮಾಜ್ ಪಾರ್ಟಿ ಅಕ್ಕ ಮಾಯಾವತಿ ಅವರು ಇವತ್ತು ಹೋರಾಟವನ್ನ ರೂಪಿಸಿದ್ದಾರೆ. ಆದ್ರಿಂದ ನಾವು ಮೋದಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ನೀವು ಈ ಏನು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ತಕ್ಷಣ ನೀವು ಹಿಂತೆಗೆದುಕೊಳ್ಬೇಕು. ಇಲ್ಲದೇ ಇದ್ರೆ ಈ ಹೋರಾಟ ಇನ್ನೂ ಹೆಚ್ಚು ತೀವ್ರವಾಗ್ತದೆ. ನಿಮ್ಮ ಸೀಟು ಕಿತ್ತೋಗುವಂತ ಪರಿಸ್ಥಿತಿ ಕೂಡ ಈ ಹೋರಾಟ ಬರುತ್ತೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ಎಚ್ಚರಿಕೆಯಿಂದ ಮಾತಾಡ್ತೀವಿ. ನೀವು ಮೊದಲು ನೋಟ್ಬಂದಿ ಕೆಲಸ ಮಾಡಿದ್ರಿ, ನೋಟ್ಬಂದಿ ಮಾಡುವಾಗ ಈ ಕಾನೂನು ಏನಾದ್ರೂ ತಪ್ಪಾದಿದ್ರೆ ನನ್ನನ್ನ ನೀವು ಶೂಟ್ ಮಾಡಿ ಅಂತ ಹೇಳಿ 50 ದಿನ ಟೈಮ್ ತಗೊಂಡ್ರಿ. ಆದ್ರೆ ನೋಟ್ಬಂದಿಯಿಂದ ಅನೇಕ ಜನ ಬಡವರು, ಹಿಂದುಳಿದವರು, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇವತ್ತು ಉದ್ಯೋಗವನ್ನ ಕಳ್ಕೊಂಡು ಅವರು ಇವಾಗ ಬೀದಿ ಪಾಲಾಗಿದ್ದಾರೆ. ಅವರ ಕುಟುಂಬಗಳು ಇವತ್ತು ಊಟ ಇಲ್ಲದೆ ಬಳಲ್ತಾ ಇದ್ದಾರೆ. ಆಮೇಲೆ ಏನ್ ಮಾಡಿದ್ರಿ, GST ತಂದ್ರಿ. GST ನಲ್ಲಿ ಒಂದು ಕಾಪಿಗೂ 18% ಟೀ ಅನ್ನ ನೀವು ಮಾಡಿದ್ರಿ. ಪ್ರತಿಯೊಂದು ಬೆಲೆಗೂ ಕೂಡ ನೀವು GST ಮತ್ತಿತರ ಟ್ಯಾಕ್ಸ್ಗಳನ್ನ ಹಾಕಿ ಬಡಬಗ್ಗರ ಮೇಲೆ ಅವರ ಜೇಬಲ್ಲಿ ಇರೋ ಕಾಸು ಪುಡಿಕಾಸನ್ನು ಕೂಡ ಕಿತ್ಕೊಳ್ಳೋ ಅಂತ ಪ್ರಯತ್ನವನ್ನ GST ಇಂದ ಮಾಡಿದ್ರಿ. ಹೀಗೇನೆ ಎಲ್ಲ ಖಾಸಗಿ ಕ್ಷೇತ್ರದ ಪಬ್ಲಿಕ್ ಸೆಕ್ಟರ್ನ ಖಾಸಗಿ ಕ್ಷೇತ್ರದ ಅಂಬಾನಿ, ಅದಾನಿ ಅವರಿಗೆ ನೀವು ಈ ಥ್ರೋವೇ ಪ್ರೈಸಸ್ ಅಂದ್ರೆ ಬಹಳ ಚೀಪ್ ರೇಟ್ಗೆ ಎಲ್ಲಾನು ಕೂಡ ಮಾರಿ ಈ ದೇಶದ ಉದ್ಯೋಗಗಳನ್ನ ಕೊಡ್ತಾ ಇದ್ದಂತ ಒಂದು ಸಾರ್ವಜನಿಕ ಉದ್ಯಮಿಗಳನ್ನ ನೀವು ನಾಶ ಮಾಡಿದ್ದೀರಿ. ಆದ್ರಿಂದ ನೀವು ಈ ದೇಶವನ್ನ ಆಳೋದಿಕ್ಕೆ ನಾಲಾಯಕ್ ಅಂತ ಇವತ್ತು ರೈತರು ನಾವೆಲ್ಲಾನು ಕೂಡ ತೀರ್ಮಾನವನ್ನ ಮಾಡಿದ್ದೀವಿ. ಆದ್ರೆ ಬಂಧುಗಳೇ, ಈ ಒಂದು ಮೋದಿ ಸರ್ಕಾರ ನಿಮ್ಮ ಜೇಬಿಂದ ದುಡ್ಡನ್ನ ಕಿತ್ಕೊಂಡು ಪ್ರತಿಯೊಂದಕ್ಕೂ ಇವತ್ತು ಗ್ಯಾಸು, ಇವತ್ತು ಪೆಟ್ರೋಲ್ ಅನ್ನ 87 ರೂಪಾಯಿ, 86 ರೂಪಾಯಿ, 87 ರೂಪಾಯಿ ಮಾಡಿದ್ದಾರೆ. 86 ರೂಪಾಯಿ, 87 ರೂಪಾಯಿ. ಗ್ಯಾಸ್ ಅನ್ನ ಹೋದ ತಿಂಗಳಿಗೂ ಈ ತಿಂಗಳಿಗೂ 50 ರೂಪಾಯಿ ಮಾಡಿದ್ದಾರೆ. ಜನ ಈ ಬೆಲೆ ಏರಿಕೆನ ಅವರು ಪ್ರಶ್ನೆ ಮಾಡದವರು ಅಂತ ಪರಿಸ್ಥಿತಿಯನ್ನ ಈ ಒಂದು ಬಿಜೆಪಿ ಸರ್ಕಾರ ಮಾಡಿದೆ. ಮೋದಿ ಸರ್ಕಾರ ಜನ ವಿರೋಧಿ ಸರ್ಕಾರ, ಜನಗಳನ್ನ ಲೂಟಿ ಮಾಡೋ ಸರ್ಕಾರ, ಜನಗಳನ್ನ ಬಡವರು ಮಾಡೋ ಸರ್ಕಾರ.
ಈ ಒಂದು ಸರ್ಕಾರದಿಂದ ಈ ದೇಶ ಉನ್ನತಿ ಸಾಧ್ಯ ಇಲ್ಲ. ಆದ್ರೆ ಈ ಒಂದು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಇವತ್ತು ಏನು ಇವರು ಜನಗಳ ಮನಸ್ಸನ್ನ ಒಡೆದು ಇವತ್ತು ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಇದನ್ನ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸುತ್ತೆ. ಮೋದಿ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಧಿಕ್ಕಾರ ಹೇಳ್ತಾ ಇದ್ದೀವಿ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಧಿಕ್ಕಾರ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಬೇಕೇ ಬೇಕು ನ್ಯಾಯ ಬೇಕು, ಮೋದಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. जिंदाबाद जिंदाबाद ಬಿಎಸ್ಪಿ ಜಿಂದಾಬಾದ್, जिंदाबाद जिंदाबाद ಬಿಎಸ್ಪಿ ಜಿಂದಾಬಾದ್. ರೈತರ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. जिंदाबाद जिंदाबाद ಬಿಎಸ್ಪಿ ಜಿಂದಾಬಾದ್, जिंदाबाद जिंदाबाद ಬಿಎಸ್ಪಿ ಜಿಂದಾಬಾದ್. ಬಿಜೆಪಿ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ, ಅಕ್ಕ ಮಾಯಾವತಿಗೆ, ಅಕ್ಕ ಮಾಯಾವತಿಗೆ, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ ಹಿಂಪಡೆಯಿರಿ, 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 ಹಿಂಪಡೆಯಿರಿ. ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ ಓಕೆ, ಜೈ ಭೀಮ್. ಥ್ಯಾಂಕ್ ಯು.